ಕ್ರೈಸ್ತ ಧಾರ್ಮಿಕ ಗುರುಗಳ ಭಾವಚಿತ್ರವನ್ನ ಮತ್ತು ಹೇಳಿಕೆಗಳನ್ನು ಕೆಲವರು ತಮ್ಮ ಚುನಾವಣಾ ಪ್ರಚಾರಕ್ಕಾಗಿ ಸಾಮಾಜಿಕ ಜಾಲತಾಣದಲ್ಲಿ ಬಳಸುತ್ತಿದ್ದು ಇದು ಕ್ರೈಸ್ತ ಸಮಾಜಕ್ಕೆ ಬಹಳಷ್ಟು ನೋವುಂಟು ಮಾಡಿದೆ ಅಂತ ಭಾರತೀಯ ಕ್ರೈಸ್ತ ಮಾನವ ಹಕ್ಕುಗಳ ಒಕ್ಕೂಟ ತಿಳಿಸಿದ್ದು. ಈ ಬಗ್ಗೆ ಮಂಗಳೂರು ಪೊಲೀಸ್ ಆಯುಕ್ತರಿಗೆ ದೂರು ಸಲ್ಲಿಸಿದೆ. ಒಕ್ಕೂಟದ ಅಧ್ಯಕ್ಷ ಪ್ರಶಾಂತ್ ಜತ್ತನ್ ಅವರು ಇಂದಿಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಕ್ರೈಸ್ತ ಧಾರ್ಮಿಕ ಕೇಂದ್ರಗಳಿಗೆ ಬೇರೆ ಬೇರೆ ಸರ್ಕಾರಗಳು ಅನುದಾನವನ್ನು ನೀಡಿದ್ದು, ಅನುದಾನಕ್ಕೆ ಸಹಾಯ ಮಾಡಿದ ಜನಪ್ರತಿನಿಧಿಗಳು ಧಾರ್ಮಿಕ ಕೇಂದ್ರಗಳಿಗೆ ಭೇಟಿ ನೀಡಿದಾಗ ಅವರನ್ನು ಗೌರವಿಸಿ ಶುಭ ಕೋರುವುದು ನಮ್ಮ ಸಂಪ್ರದಾಯ. ಈ ರೀತಿ ಧರ್ಮಗುರುಗಳಿಗೆ ಶುಭ ಹಾರೈಸಿದ ಮತ್ತು ಸನ್ಮಾನಿಸಿದ ಭಾವಚಿತ್ರಗಳನ್ನು ಧಾರ್ಮಿಕ ಕೇಂದ್ರದ ಭಾವಚಿತ್ರದ ಜೊತೆ ಈಗ ಚುನಾವಣೆಗಾಗಿ ಬಳಸುವುದು ತಪ್ಪು. ಇದರಿಂದ ನಮ್ಮ ಸಮುದಾಯಕ್ಕೆ ಅವಮಾನ ಮಾಡಲಾಗಿದೆ. ಕ್ರೈಸ್ತ ಸಮುದಾಯ ಯಾವುದೇ ಒಂದು ಪಕ್ಷಕ್ಕೆ ಸೀಮಿತವಾಗಿ ಇಲ್ಲ. ಬೇರೆ ಬೇರೆ ಪಕ್ಷಗಳ ಮುಖಂಡರು ನಮ್ಮ ಸಮುದಾಯದಲ್ಲಿದ್ದಾರೆ. ಹಾಗಾಗಿ ಕ್ರೈಸ್ತ ಸಮುದಾಯವನ್ನು ಒಂದು ಪಕ್ಷಕ್ಕೆ ಸೀಮಿತಗೊಳಿಸಿ ಅಪಪ್ರಚಾರ ಮಾಡಿರುವಂತವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಅಂತ ಒತ್ತಾಯಿಸಿದರು. ಒಕ್ಕೂಟದ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಕರ್ನಾಟಕದ 224 ಕ್ಷೇತ್ರದಲ್ಲಿ ಕೂಡ ಭಾಳಷ್ಟು ಒಳ್ಳೆಯ ರೀತಿಯಲ್ಲಿ ಮತ ಪ್ರಚಾರಗಳಾಗುತ್ತಿದ್ದು, ಚುನಾವಣೆಯನ್ನು ಎಲ್ಲರೂ ಕೂಡ ಭಾಳಷ್ಟು ಒಳ್ಳೆಯ ರೀತಿಯಲ್ಲಿ ನಿಭಾಯಿಸ್ತಿದ್ದಾರೆ. ಆದರೆ ಮಂಗಳೂರಲ್ಲಿ ಮಾತ್ರ ಈ ಒಂದು ಕ್ಷೇತ್ರದಲ್ಲಿ ನಮ್ಮ ಸಮುದಾಯದ ನಮ್ಮ ಧರ್ಮಗುರುಗಳ ಫೋಟೋಗಳನ್ನು, ನಮ್ಮ ಧಾರ್ಮಿಕ ಸ್ಥಳಗಳ ಭಾವಚಿತ್ರವನ್ನು ಈ ಒಂದು ಚುನಾವಣಾ ಪ್ರಚಾರಕ್ಕಾಗಿ ಬಳಸ್ತಿರುವಂಥದ್ದು ಇದು ಇಡೀ ನಮ್ಮ ಸಮುದಾಯಕ್ಕೆ ಭಾಳಷ್ಟು ನೋವು ತಂದಿದೆ. ಅದಕ್ಕೋಸ್ಕರ ನಾವು ಈಗಾಗಲೇ ಪೊಲೀಸ್ ಕಮಿಷನರ್ಗೆ ಇದರ ದೂರನ್ನು ಕೂಡ ಕೊಡ್ತಿದ್ದೇವೆ. ಇದನ್ನು ತಕ್ಷಣ ನಿಲ್ಲಿಸಬೇಕೆಂಬುದಾಗಿ. ಯಾಕಂತ ಹೇಳಿದ್ರೆ ಎಲ್ಲ ಸರ್ಕಾರಗಳು ಕೂಡ ನಮ್ಮ ಸಮುದಾಯಕ್ಕೆ ಆಯಾ ಸಮಯಗಳಲ್ಲಿ ಬೇರೆ ಬೇರೆ ಅನುದಾನಗಳನ್ನು ಕೊಟ್ಟಿದ್ದಾರೆ. ಈ ಅನುದಾನವನ್ನು ಕೊಡುವಂಥ ವೇಳೆಯಲ್ಲಿ ಯಾರು ಅನುದಾನ ನಮಗೆ ದೊರಕಿಸಿಕೊಟ್ಟಿದ್ದಾರೆ ಅಂಥ ಜನಪ್ರತಿನಿಧಿಗಳನ್ನು ನಮ್ಮ ಪ್ರಾರ್ಥನಾ ಸ್ಥಳಕ್ಕೆ ಬರುವಾಗ ಅವರನ್ನು ಗೌರವಿಸುವಂಥದ್ದು ಮತ್ತು ಅವರ ಬಗ್ಗೆ ಒಳ್ಳೆಯ ಮಾತುಗಳನ್ನು ಆಡುವಂಥದ್ದು ನಮ್ಮ ಧರ್ಮದ ಮತ್ತು ನಮ್ಮ ಧರ್ಮಗುರುಗಳ ಒಂದು ಸಂಪ್ರದಾಯ. ಈ ಸಂಪ್ರದಾಯವನ್ನು ಅದನ್ನು ಚುನಾವಣಾ ಒಂದು ಪ್ರಚಾರಕ್ಕೋಸ್ಕರ ಬಳಸಿರುವಂಥದ್ದು ಇದು ಬಹಳ ದೊಡ್ಡ ತಪ್ಪು. ಆಯಾ ಸಮಯದವರಿಗೆ ನಾವು ಆಯಾ ರೀತಿಯ ಗೌರವವನ್ನು ಕೊಡ್ತೇವೆ. ಅದನ್ನು ಅವರು ಈ ರೀತಿಯಾಗಿ ನೀವು ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ನೋಡ್ಬೋದು. ನಮ್ಮ ಚರ್ಚಿನ ಧರ್ಮಗುರುಗಳ ಫೋಟೋವನ್ನು ಮತ್ತು ನಮ್ಮ ಚರ್ಚಿನ ಫೋಟೋಗಳನ್ನು ಇದನ್ನು ಚುನಾವಣಾ ಪ್ರಚಾರಕ್ಕೋಸ್ಕರ ನೀವು ಆದರ್ಶ ಎಲ್ಲ ಕಡೆಯಲ್ಲಿ ಕೂಡ ನೀವು ನೋಡ್ತಾ ಇದ್ದೀರಿ. ಕಳೆದ ಸರ್ಕಾರದಲ್ಲಿ ಕೂಡ ನಮಗೆ ಬೇರೆ ಬೇರೆ ಸರ್ಕಾರ ನಮಗೆ ಬಹಳಷ್ಟು ಅನುದಾನ ಸಿಕ್ಕಿದೆ. ಆದರೆ ಇಷ್ಟರ ತನಕ ಎಲ್ಲೂ ಕೂಡ ಈ ರೀತಿಯಾಗಿ ಯಾವ ಪಕ್ಷದವರು ಕೂಡ ಮಾಡಿರುವುದಿಲ್ಲ. ನಾವು ಯಾವ ಪಕ್ಷದ ಪರವಾಗಿ ಕೂಡ ಇಲ್ಲಿ ಪ್ರೆಸ್ ಮೀಟ್ ಮಾಡಲಿಕ್ಕೆ ಬರಲಿಲ್ಲ. ನಾವು ಯಾವುದೇ ಪಕ್ಷದ ಪರವಾಗಿಯೂ ಇಲ್ಲ, ನಾವು ಯಾವ ಪಕ್ಷದ ವಿರೋಧವಾಗಿ ಕೂಡ ನಾವು ಇವತ್ತು ಪ್ರೆಸ್ ಮೀಟ್ ಮಾಡ್ತಾ ಇಲ್ಲ. ನಮ್ಮ ಸಮುದಾಯಕ್ಕಾಗಿರುವಂಥ ನೋವನ್ನು ಇವತ್ತು ಮಾಧ್ಯಮದ ಮೂಲಕ ಇವತ್ತು ತಿಳಿಸಬೇಕೆನ್ನುವಂಥ ರೀತಿ ನಾವಿತ್ತು ಬಂದಿದ್ದೇವೆ. ಹಾಗಾಗಿ ಮಾಧ್ಯಮದ ಮಿತ್ರರ ಒಟ್ಟಿಗೆ ನಾವು ಹೇಳುವುದೇನೆಂದರೆ, ಇವತ್ತು ಯಾರೆಲ್ಲ ಈ ರೀತಿಯಾಗಿ ಮಾಡಿದ್ದಾರೆ ಅಂಥವ್ರ ವಿರುದ್ಧ ನಾವು ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಬೇಕೆಂತೇಳಿ ನಾವು ಕಮಿಷನರ್ ಹತ್ರ ಈಗಾಗಲೇ ನಾವು ಹೋಗಿ ಅವರಿಗೆ ಮನವಿಯನ್ನು ಕೊಡಲಿಕ್ಕಿದ್ದೇವೆ.